ಪ್ರಿಯ ವೀಕ್ಷಕರೇ, ನಮ್ಮ ಟಿವಿಯ ಯಕ್ಷರಾಮಾಯಣ ಪಾವಂಜೆ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಮ್ಮ ಟಿವಿಯ ಯಕ್ಷರಾಮಾಯಣ ಚಿತ್ರೀಕರಿಸಲ್ಪಟ್ಟು ನಮ್ಮ ಟಿವಿಯಲ್ಲಿ ಪ್ರಸಾರವಾಗುತ್ತಾ ಇದೆ. ಪ್ರಸಿದ್ಧ ಭಾಗವತ ಯಕ್ಷಧ್ರುವ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ಮೂಡಿಬರುತ್ತಿರುವ ಯಕ್ಷರಾಮಾಯಣದ ಪ್ರಧಾನ ಪ್ರಾಯೋಜಕರು ಲಕ್ಷ್ಮೀಶ ಭಂಡಾರಿ. ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣದ ಕಥೆ ಭರತಾಗಮನದ ಘಟ್ಟ. ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ಪ್ರಸಂಗ, ಕಡಂದಲೆ ರಾಮರಾವ್ ವಿರಚಿತ ಪ್ರಸಂಗದ ಪದ್ಯಗಳನ್ನು ಭಾಗವತರು ಹಾಡ್ತಾ ಇದ್ದಾರೆ. ಭರತ ರಾಮನಲ್ಲಿಗೆ ಬಂದಿದ್ದಾನೆ, ಅಯೋಧ್ಯೆಗೆ ಹಿಂದೆ ಕರೆದುಕೊಂಡು ಹೋಗುವ ಆಶಯದೊಂದಿಗೆ. ಕಾಲಿಗೆರಗಿದ ಭರತನನ್ನು ಎರಡೂ ಕೈಗಳಿಂದ ಹಿಡಿದು ಎತ್ತಿ ಅವನ ಕಳಾಹೀನವಾದಂತಹ ಮುಖವನ್ನು ಕಂಡು ಹಲವು ಪ್ರಶ್ನೆಗಳನ್ನು ಮಾಡುತ್ತಾ, ಕೌಟುಂಬಿಕ ವ್ಯವಸ್ಥೆಯಲ್ಲಿ ಒಬ್ಬ ಮಗನಾಗಿ ನಿನ್ನ ಕರ್ತವ್ಯವನ್ನು ಸರಿಯಾಗಿ ನೀನು ನಿರ್ವಹಣೆ ಮಾಡುತ್ತಾ ಇದ್ದೀಯೋ ಇಲ್ವೋ ಎನ್ನುವುದನ್ನು ಒಬ್ಬ ಅಣ್ಣನಾಗಿ ಶ್ರೀರಾಮ ಭರತನಲ್ಲಿ ಕೇಳುತ್ತಾನೆ. ಮುಂದೆ ನೀನು ಅಯೋಧ್ಯೆಯ ಅಧಿಕಾರಿಯಾಗಿ ಈಗ ಕಾರ್ಯನಿರ್ವಹಿಸುವಂತಹ ಒಬ್ಬ ಹೊಣೆಗಾರಿಕೆ ಉಳ್ಳ ವ್ಯಕ್ತಿ, ಅರಸನಾಗಿ ನೀನು ನಿರ್ವಹಿಸುವಂತಹ ಆ ಕರ್ತವ್ಯಗಳು ಹೇಗಿರಬೇಕು ಎನ್ನುವುದು ಮುಂದಿನ ಪದ್ಯದಲ್ಲಿ ಬಹಳ ಸೊಗಸಾಗಿ ನಿರೂಪಿತವಾಗಿದೆ. ಶ್ರೀರಾಮನ ಬಾಯಿಯಿಂದ ಭರತನಿಗೆ ಅಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇನವಂಶದ ಅರಸರು ಯಾವ ರೀತಿಯ ಆಳ್ವಿಕೆಯನ್ನು ಮಾಡುತ್ತಿದ್ದರು ಎನ್ನುವುದರ ಒಂದು ಚಿತ್ರಣವೂ ಕೂಡ ಇದೇ ಆಗಿದೆ. ಕುಲಪುರೋಹಿತ ವಸಿಷ್ಠಾದಿಗಳನ್ನು ಭಕ್ತಿಯಲ್ಲಿ ಗೌರವಿಸಿ ಪೂಜಿಸುತ್ತಾನೆ ನಿರುವೆಯ ತಮ್ಮ. ಕುಲಪುರೋಹಿತ ವಸಿಷ್ಠಾದಿಗಳನ್ನು ಭಕ್ತಿಯಲ್ಲಿ ಗೌರವಿಸಿ ಪೂಜಿಸುತ್ತಾನೆ ನಿರುವೆಯ ನರವಿನೋದಲ್ಲಿ ಮಾತೆಯರನ್ನು ಶ್ರದ್ಧೆಯಲ್ಲಿ ಸತ್ಕರಿಸುತ್ತಿರುವೆಯ ಮುಖ್ಯ ಮಂತ್ರಿಗಳಲ್ಲಿ ಭೇದವಿಡದಿರುವ ಸತ್ತರನಾದಿ ನೆಲೆಗೊಂಡು ನಡೆಯುವ ಗೋವಿಪ್ರರ ಒಲಿದು ಪೂಜಿಸುತ್ತಿಹೆಯ ದಯದಿ ಕಲುಗಳ ಸಲಗುವೆಯ ದಯದಿ ಕಲುಗಳ ಸಲಗುವೆಯ ಚತುರಂಗ ಮಾರ್ಬಲ ಕುಳಿಸಿರುವೆಯ ನಗರ ಕಾವಲಿಗೆ ವಿಶ್ವಾಸದ ನಿಟ್ಟಿರುವೆಯ ಕೆಲಸದವರಿಗೆ ಸೈನಿಕರಿಗೆ ಮಾಸಗಟ್ಟಲೆ ಸಂಬಳವನ್ನಿಲ್ಲ ಸಲಕುತ್ತಿರುವೆಯಷ್ಟೇ. ಏನಯ್ಯ ಏನಯ್ಯ ತಮ್ಮ ಏನಯ್ಯ ತಮ್ಮ ತಮ್ಮ ಚಿತ್ರಕೂಟದ ಪರ್ಣಶಾಲೆಯಲ್ಲಿ ಶ್ರೀರಾಮ ಭರತನ ಜೊತೆಯಲ್ಲಿ ಅವನ ಕುಶಲೋಪರಿಯನ್ನು ವಿಚಾರಿಸುವ ಸಂದರ್ಭ, ಜೊತೆಯಲ್ಲಿರುವವ ಶತ್ರುಘ್ನ,
ಮತ್ತು ಸುಮಂತ್ರ ಇಬ್ಬರೇ. ಉಳಿದವರೆಲ್ಲ ಸ್ವಲ್ಪ ದೂರದಲ್ಲೇ ಇದ್ದಾರೆ. ರಾಮನನ್ನು ದೂರದಲ್ಲಿ ಕೊಂಡು ಅವಸರವಸರವಾಗಿ ಬಂದು ರಾಮನಿಗೆ ಎರಗಿದಾಗ ರಾಮ ಭರತನನ್ನು ಎಬ್ಬಿಸಿ ಅವನಲ್ಲಿ ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಹೇಗೆ ಒಬ್ಬ ಅರಸನಾಗಿ ನೀನು ಮಾಡುವ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಾ ಇದ್ದೀಯೋ, ಪರಮ ಧಾರ್ಮಿಕ ವ್ಯವಹಾರ ನಿನ್ನಲ್ಲಿ ಇದೆಯೋ ಇಲ್ವೋ ಎನ್ನುವುದನ್ನು ಮತ್ತೆ ಪ್ರಶ್ನೆಯ ಮೂಲಕ ರಾಮ ಕೇಳುತ್ತಾ ಇದ್ದಾನೆ. ಆಗ ಅಯೋಧ್ಯೆಯ ಎಲ್ಲ ವಿಚಾರಗಳನ್ನು ಭರತ ದುಃಖತಪ್ತನಾಗಿ ರಾಮನಿಗೆ ವಿವರಿಸ್ತಾನೆ. ಸಾಗೇತ ಪುರದಿ ನೀನಿರುವ ವೇಳ್ಯದಳು ಕೇಕೆ ದೇಶ ಕೈದಿಗೆ ನಾದಿನಳು ಅಣ್ಣ ನೀ ಕಾನನಗೆ ಬಂದ ಮೇಲೆ ಮೂವರನು ಶೋಕದುಳ್ ಅಳುತ್ತಾ ಅಳಲುತ್ತಾ ಶೋಕದುಳ್ ಅಳುತ್ತಾ ಹರಣವನೀಗಿದನು ಅಣ್ಣ ಹೇಳಲೇನನ ಅಣ್ಣ ಅಯೋಧ್ಯೆಯಿಂದ ರಾಮ ಹೊರಟು ಬಂದ ಮೇಲೆ ಅಯೋಧ್ಯೆಯಲ್ಲಿ ಏನು ನಡೆಯಿತು ಎಂದು ರಾಮನಿಗೆ ಗೊತ್ತಿಲ್ಲ. ಅಯೋಧ್ಯೆಯಲ್ಲಿ ತಾನು ಇಲ್ಲದೇ ಇರುವ ಸಂದರ್ಭ ಭರತ ಮೃತಿಯನ್ನ ಇದ್ದಿದ್ದಾನೆ. ಈ ವಿಚಾರವನ್ನು ಭರತ ದುಃಖತಪ್ತನಾಗಿ ರಾಮನಿಗೆ ಹೇಳುತ್ತಾನೆ. ತಂದೆಯ ಮರಣ ವರ್ತಮಾನವನ್ನು ರಾಮನಿಗೆ ಹೇಳುತ್ತಾ ಹೇಳುತ್ತಾ ತನ್ನ ಋಣವನ್ನು ನಾನು ಯಾವ ರೀತಿಯಾಗಿ ಪೂರೈಸಿದ್ದೇನೆ. ಹೀಗೆ ಜನಗಳು ಮರಣವ ಪಡೆದ ವಾರ್ತೆ ಆಗ ಭರತನು ಪೇಳಲೊಡನೆ ಇಲ್ದ ಪ್ರಯೋಗಿಸಿದ ವಜ್ರಾಯುಧದ ತಿರದಿ ಕರ್ಣ ಕರ್ಕಶವಾದ ವಾಗ್ಮರವು ತಾಗಿದಾಗಲೇ ಬುಡವ ಕಡಿದ ಮರದಂತೆ ಬೆಂಡಾಗಿ ಮೇದಿನಿ ಗುರುಡ ಮೇದಿನಿ ಗುರಣಲ್ಲಿ ಅನುಜರಗ್ರಜರ ಸ್ಮೃತಿಯಾಗುವಂತೆ ಉಪಚರಿಸಲು ಎಚ್ಚರಿತು ರಾಮ ಪಿತನಡಿವಿಗೆ ರೋದಿಸಿದನು. ತಮ್ಮ ತಮ್ಮ ನಮಗಿಲ್ಲ ಗತಿಯೇನು ತಮ್ಮ ನಮಗಿಲ್ಲ ಗತಿಯೇನು ಪಡೆದಾದನು ಮೃತಿ ಕುಂದಿದನೆ ತಾನು ಪಡೆದಾದನು ಮೃತಿ ಕುಂದಿದನೆ ತಾನು ಗತಿಯೇನು ತಮ್ಮ ನಮಗಿಲ್ಲ ಗತಿಯೇನು ತಾತನ ಕೊಲ್ಲುವುದಕ್ಕಾಗಿ ನಾ ಯಾತಕ್ಕೆ ಹುಟ್ಟಿ ಮಗನಾಗಿ ತಾತನ
ಎನ್ನುವುದಕ್ಕಾಗಿಯೇ ನಾಯಾದಗೆ ಹುಟ್ಟಿ ಮಗನಾಗಿ ಹೋಯಿತು ಹಾಳಾಗಿ ನಮ್ಮೂರು ಮುಂದೆ ಇಲ್ಲ ಯೋಗ್ಯವನ್ನು ಪಾಲಿಸುವವರ ಇಲ್ಲಾರೋ ಹಾ ತಮ್ಮ ನಮಗೆಲ್ಲ ಗತಿಯೇನು ಪಡೆದಾತನು ಮೃತಿಯು ಹೊಂದಿದನೆ ತಮ್ಮ ರಾಮ ಕಾಡಿಗೆ ಹೊರಟು ಬಂದು 16 ದಿನ ಕಳೆದು ಹೋಗಿದೆ. 16 ದಿವಸದಲ್ಲಿ ರಾಜ ವೈಭೋಗದಿಂದ ದೂರ ಇದ್ದ ರಾಮ ತಂದೆಯ ಬಗ್ಗೆ ಯಾವ ಭಾವನೆಯನ್ನು ಈ ಸಂದರ್ಭದಲ್ಲೂ ಉಳಿಸಿಕೊಂಡಿದ್ದಾನೆ ಎನ್ನುವುದು ಈ ಪ್ರಸಂಗ ಸಾಹಿತ್ಯದಲ್ಲಿ ಅರ್ಥವಾಗುತ್ತದೆ. ಪಟ್ಟ ಏರಬೇಕಾದಂತಹ ತನಗೆ ಪಟ್ಟವನ್ನು ತಪ್ಪಿಸಿದವ ನನ್ನ ತಂದೆ ದಶರಥ ಎನ್ನುವ ಆಗ್ರಹ ರಾಮನಿಗಿಲ್ಲ. ತಂದೆಯ ಬಗ್ಗೆ ಭಕ್ತಿಭಾವ ಅದೇ ರೀತಿಯಾಗಿ ಇದೆ. 14 ವರ್ಷಗಳ ಕಾಲ ವನವಾಸ ದೀಕ್ಷಾಬದ್ಧನಾಗಿದ್ದು ಮತ್ತೆ ಪುರವನ್ನು ಪೊಕ್ಕ ಮೇಲೆ ನನ್ನ ತಂದೆಯವರು ನನಗೆ ನೀಡುವಂತಹ ಮಾರ್ಗದರ್ಶನವನ್ನು ಸ್ವೀಕರಿಸುವಂತಹ ಮಾನಸಿಕ ಸ್ಥಿತಿಯಲ್ಲಿ ನಾನಿದ್ದೆ ಎಂದು ಅಳುತ್ತಾನೆ ರಾಮ. ಸಂತೋಷವನ್ನು ಹಂಚಿಕೊಂಡ್ರೆ ಸಂತೋಷ ಹೆಚ್ಚುತ್ತದೆಯಂತೆ, ದುಃಖವನ್ನು ಹಂಚಿಕೊಂಡಾಗ ದುಃಖ ಕಡಿಮೆಯಾಗುತ್ತದೆ. ಇದು ರಾಮನಿಗೂ ಹೊರತಾಗಿಲ್ಲ. ಅದಕ್ಕಾಗಿ ಪಿತೃವಿಯೋಗದ ದುಃಖ ಕಡಿಮೆ ಮಾಡಿಕೊಳ್ಳುವುದಕ್ಕೆ ರಾಮ ತನ್ನ ದುಃಖವನ್ನು ಸೀತಾದೇವಿಯಲ್ಲಿ ಹಂಚಿಕೊಳ್ತಾನೆ. ಸೀತಾದೇವಿ ಎಲೆಸೀತೆ ಮೃತನಾಗಿ ಪೋದನು ಪ್ರೀತಿಯಲ್ಲಿ ಕರೆಯುವ ನನ್ನ ಮಾವನು ಸೀತಾದೇವಿ ಪ್ರೀತಿಯಲ್ಲಿ ಕರೆಯುವ ನಿನ್ನ ಮಾವನು ಎಲೆ ಲಕ್ಷ್ಮಣನೇ ಬೊಪ್ಪನಿಲ್ಲದ ತಬ್ಬಲಿಯಾದೆ ಅಲ್ಲ ನೀ ಸರ್ವದಾ ಎಲೆ ಲಕ್ಷ್ಮಣನೇ ಬೊಪ್ಪನಿಲ್ಲದ ತಬ್ಬಲಿಯಾದೆ ಅಲ್ಲ ನೀ ಸರ್ವದಾ ನಮಗೆಲ್ಲ ಗತಿಯೇನು ತಮ್ಮ. ದುಃಖತಪ್ತನಾದಂತಹ ರಾಮ ನಡೆದ ಎಲ್ಲ ವಿಚಾರಗಳನ್ನು ಭರತನಿಂದ ಕೇಳಿ ತಿಳಿಯುತ್ತಾನೆ. ದಶರಥನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದಂತಹ 4 ನಾವು ಮಕ್ಕಳು ಒಬ್ಬರೂ ಕೂಡ ದಶರಥನ ಜೊತೆಯಲ್ಲಿರಲಿಲ್ಲ. ದಶರಥನ ಮರಣದ ಸಂದರ್ಭದಲ್ಲಿ ಋಷಿ ಶಾಪವೇ ಆಗಿತ್ತು. ಪುತ್ರರಿಲ್ಲದ ಸಮಯದಲ್ಲಿ ದಶರಥನಿಗೆ ಮರಣ, ಶಾಪವೇ ವರವಾಗಿತ್ತು ಎನ್ನುವ ಸಂಭ್ರಮ ದಶರಥನಿಗೂ ಇತ್ತು. ಅಂತೂ ಭರತ ಹಾಗೂ ಶತ್ರುಘ್ನರಿಗೆ ರಾಮನ ಅಂತ್ಯ ಸಂಸ್ಕಾರವನ್ನು ಮಾಡುವ ಭಾಗ್ಯ ಒದಗಿತ್ತು. ರಾಮಲಕ್ಷ್ಮಣರಿಗೆ ಆ ಭಾಗ್ಯ ಇರಲಿಲ್ಲ. ಹಿರಿಯ ಪುತ್ರನಾಗಿ ಮುಂದೆ ಮಾಡಬೇಕಾದಂತಹ ಕರ್ತವ್ಯ ಏನು ಎನ್ನುವುದನ್ನು ವಸಿಷ್ಠರು ನೆನಪಿಸಿದಾಗ ಸುಮಂತ್ರ ಭರತರ ಜೊತೆ ಸೇರಿ
ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಮಂದಾಕಿನಿ ತೀರಕ್ಕೆ ಬರ್ತಾರೆ. ಅಲ್ಲಿ ದಶರಥನಿಗೆ ನೀಡಬೇಕಾದ ಉತ್ತರ ಕ್ರಿಯೆಯ ವಿವಿಧ ವಿಧಾನಗಳನ್ನು ಗುರುಪದೇಶದಂತೆ ನಿರ್ವಹಿಸ್ತಾರೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಗಂಗಾ ತೀರದಲ್ಲಿ ಆ ಸ್ಥಿತಿಯಲ್ಲಿರುವಾಗ ಈ 4 ಮಕ್ಕಳನ್ನು ದೂರದಲ್ಲಿ ಕಾಣ್ತಾ ಇದ್ದಾಳೆ ಕೌಸಲ್ಯಾದೇವಿ. ಕೌಸಲ್ಯೆ ಸುಮಿತ್ರೆಯ ಜೊತೆಯಲ್ಲಿ ರಾಮನ ಬಗ್ಗೆ ಹೇಳುವ ಒಂದು ಮಾರ್ಮಿಕವಾದ ಪದ್ಯ ಕಡಂದಲೆ ರಾಮರಾಯರ ಕೃತಿಯಲ್ಲಿ ಹೀಗಿದೆ. ನೋಡಿದೆಯ ತಂಗಿ ನೋಡಿದೆಯ ತಂಗಿ ನೋಡಿದೆಯ ಘೋರ ಕಾಡು ಸುತರು ಸ್ನಾನ ಮಾಡಿ ಬಂದ ಘಟ್ಟವನ್ನು ನೋಡಿದೆಯ ತಂಗಿ ನೋಡಿದೆಯ ತನ್ನ ಪಿತನ ಮಾತಿಗಾಗಿ ತನ್ನ ಮಗನು ವನದೋಳಿದ್ದು ತನ್ನ ಪಿತನ ಮಾತಿಗಾಗಿ ನನ್ನ ಮಗನು ವನದೋಳಿದ್ದು ಬಲ್ಲ ಬಡುವ ಪರಿಯೋದಿರಲಿ ನಿನ್ನ ಕಂದನು ನೋಡಿದೆಯ ಇನ್ನು ಶಮವನೆಣಿಸದಣ್ಣನನ್ನು ಬಿಡದೆ ಹಗಲು ರಾತ್ರಿ ಇನ್ನು ಶಮವ ಎಣಿಸದಣ್ಣನನ್ನು ಬಿಡದೆ ಹಗಲು ರಾತ್ರಿ ಎನ್ನದಿಲ್ಲಿಗೆ ಇರಿಸಲಿಲ್ಲ ಬಲ್ಲಕೊಂಡು ಹೋಗಲ್ಲ ನೋಡಿದೆಯ ತಂಗಿ ನೋಡಿದೆಯ ತಂಗಿ ನೋಡಿದೆಯ ಘೋರ ಕಾಡೋಳೆಂಬ ಸುತರು ಸ್ನಾನ ಮಾಡುವಂತ ಘಟ್ಟವನ್ನು ನೋಡಿದೆಯ ತಂಗಿ ನೋಡಿದೆಯ ತಂಗಿ ನೋಡಿದೆಯ ತಂಗಿ 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 ನೋಡಿದೆಯ ಎಲ್ಲರೂ ದುಃಖಿತರಾಗಿದ್ದಾರೆ. ಪರಸ್ಪರ ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸ್ತಾ ಇದ್ದಾರೆ. ಬಂದಂತಹ ಉದ್ದೇಶ ಏನು ಎನ್ನುವುದನ್ನು ದುಃಖ ಶಮನಗೊಂಡ ಮೇಲೆ ಹೇಳಬೇಕು ಎನ್ನುವ ಮನಸ್ಸು ಎಲ್ಲರಿಗೂ ಇದೆ ಎನ್ನುವಲ್ಲಿಗೆ ಯಕ್ಷರಾಮಾಯಣದ ಇಂದಿನ ಕಥಾಭಾಗಕ್ಕೆ ಮಂಗಳ ಪದವನ್ನು ಹಾಡುವುದಕ್ಕೆ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.